ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮೂರಿನ ಪ್ರತಿಭೆ, ಮಾಡೆಲಿಂಗ್ ಕ್ಷೇತ್ರದಲ್ಲಿ ಏನು ಮಿನುಗುತ್ತಿರುವಂತಹ ಒಬ್ಬ ನಕ್ಷತ್ರ ಅಂತಲೇ ಹೇಳ್ಬೋದು, ಸ್ಫೂರ್ತಿ ಶೆಟ್ಟಿ. ಉಡುಪಿಯ ಸ್ಫೂರ್ತಿ ಶೆಟ್ಟಿ ಅವರಿದ್ದಾರೆ. ಮಿಸ್ ಟೀನ್ ಕರ್ನಾಟಕ 2018, ಮಿಸ್ ಟಾಪ್ ಮಾಡೆಲ್ ಇಂಡಿಯಾ 2019, ಕ್ವೀನ್ ಆಫ್ ಕರ್ನಾಟಕ 2020, ಗ್ಲೋಬಲ್ ಮಿಸ್ ಇಂಟರ್ನ್ಯಾಷನಲ್ ಇಂಡಿಯಾ ಯೂನಿವರ್ಸಲ್ ಸೆಕೆಂಡ್ ರನ್ನರ್ ಅಪ್ ಆಗಿರುವಂತಹ 2021ರಲ್ಲಿ ರನ್ನರ್ ಅಪ್ ಆಗಿರುವಂತಹ ಸ್ಫೂರ್ತಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. 4 ಕ್ರೌನ್ಗಳನ್ನು ಮುಡಿಗೇರಿಸಿಕೊಂಡಿರುವಂತಹ ಈ ಒಂದು ಪ್ರತಿಭೆ ಜೊತೆ ನಾವು ಮಾತನ್ನು ಮುಂದುವರಿಸೋಣ. ಈ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ ಸ್ಫೂರ್ತಿ ಶೆಟ್ಟಿ ಅವರೇ. ಸೊ ನಾವು ನೋಡ್ತಾ ಇದ್ದೇವೆ ನಿಮ್ಮದು ಏನು ಫೇಸ್ಬುಕ್ ಆಗಿರ್ಬೋದು, ರೀಸೆಂಟ್ ಆಗಿ ರೋಡ್ ಸೈಡ್ ಅಲ್ಲೆಲ್ಲ ನಿಮ್ಮದು ವಾಲ್ಸ್ ಇದು ಪೋಸ್ಟರ್ಸ್ ಅಲ್ಲಿ ಹಾಕಿದ್ದಾರೆ, ಕಂಗ್ರಾಚುಲೇಷನ್ ಹೇಳ್ಕೊಂಡು. ಸೊ ಇದಕ್ಕೆ ನಾವು ಕಂಗ್ರಾಚುಲೇಟ್ ಮಾಡ್ತಾ ಇದ್ದೇವೆ. ಸೊ ಇದ್ರ ಬಗ್ಗೆ ನೀವು ಯಾವ ರೀತಿ ಒಂದು ಟೈಟಲ್ ಸಿಕ್ಕಿದೆ, ಯಾವ ಟೈಟಲ್, ಎಲ್ಲಿ ನಡೆಯಿತು ಈ ಒಂದು ಕಾರ್ಯಕ್ರಮ ಎನ್ನುವಂಥದ್ದು? ಸೊ ನಾನು ರೀಸೆಂಟ್ಲಾಗಿ ಮಾತಾಡಬೇಕಾದ್ರೆ ನಾವು ಡೆಲ್ಲಿಯಲ್ಲಿ ನಡೆದಿದ್ದು ರೀಸೆಂಟ್ಲಿ ಅದು ಕಾಂಪಿಟೇಷನ್. ಅದು ಆಲ್ಮೋಸ್ಟ್ 1 ಮಂತ್ ಆಗಿದ್ದು ಕಾಂಪಿಟೇಷನ್ಗೆ. ಅದರ ಆಡಿಷನ್ಸ್ ಆ್ಯಕ್ಚುಲಿ ಇಡೀ ಕಂಟ್ರಿಯಲ್ಲಿ ನಡೆದಿತ್ತು. ಪ್ರತಿಯೊಂದು ಸ್ಟೇಟ್ನ 4 ಸಿಟಿಯಲ್ಲಿ ಆಡಿಷನ್ಸ್ ಆಗಿತ್ತು. ಸೊ ಎಲ್ಲ ಆಡಿಷನ್ಸ್ ಆಗಿ ಅವರೊಂದು ಟಾಪ್ 80 ಪಾರ್ಟಿಸಿಪೆಂಟ್ಸನ್ನು ಸೆಲೆಕ್ಟ್ ಮಾಡಿದರು. ಅಲ್ಲಿಂದ ಟಾಪ್ 80ಇಂದ ಸಾರ್ಟ್ ಆಗ್ತಾ ಟಾಪ್ 3ಯಲ್ಲಿ ಬಂದೆ ನಾನು. ಹಾಗೆ ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ. ವಾವ್, ವೆರಿ ನೈಸ್, ಕಂಗ್ರಾಚುಲೇಷನ್. ಇದೊಂದು ನಮಗೆ ನಿಜವಾಗ್ಲೂ ಹೆಮ್ಮೆ ವಿಚಾರ. ಯಾಕಂತ ಹೇಳಿದ್ರೆ ಉಡುಪಿಯಲ್ಲಿ ಅದೆಷ್ಟೋ ಜನರು ಇದ್ದಾರೆ ಈ ಮಾಡೆಲಿಂಗ್ ಮಾಡಬೇಕು ಅಥವಾ ಇಂಥದ್ದೊಂದು ಫೀಲ್ಡಿಗೆ ಹೋಗ್ಬೇಕಂತ, ಬಟ್ ಯಾರಿಗೂ ಅಂತಹ ಆಪರ್ಚುನಿಟಿ ಸಿಗೋದಿಲ್ಲ. ನಿಮ್ಗೆ ಯಾವ ರೀತಿ ನಿಮ್ಗೆ ಆಪರ್ಚುನಿಟಿ ಸಿಕ್ಕಿತ್ತು? ಐ ಮೀನ್ ನಿಮ್ಗೆ ರೋಲ್ ಮಾಡೆಲ್ ಅಂತ ಒಬ್ರು ಇರ್ತಾರೆ, ಸೊ ನಾನೀಗ ಪ್ಯಾಜೆಂಟ್ರಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಈಗ 3 years ಆಗ್ತಾ ಬಂತು. ಇನಿಷಿಯಲಿ ನಾ ಸ್ಟಾರ್ಟ್ ಮಾಡುವಾಗ ಲೈಕ್ ಮೈಂಡಲ್ಲಿ ಅಂತ ಸ್ಪೆಸಿಫಿಕ್ ಆಗಿ ಇರಲಿಲ್ಲ, ನಾನು ಇದೇ ಕಂಟಿನ್ಯೂ ಮಾಡ್ತೇನೆ ಹೇಳಿ. ಜಸ್ಟ್ ಆಸ್ ಅ ಹಾಬಿ ನಾನು ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ಬಟ್ ಒಂದು ಆಡಿಷನ್ಸ್ ಕ್ಲಿಯರ್ ಆದ ಮೇಲೆ ನನಗೆ ನನ್ನ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಕಿ ಎಸ್ ಐ ಕ್ಯಾನ್ ಪರ್ಸ್ಯೂ ದಿಸ್ ಆ್ಯಸ್ ವೆಲ್. ಬಿಕಾಸ್ ನನ್ನದು ಫ್ಯಾಮಿಲಿ ತುಂಬ ಆರ್ಥೋಡಾಕ್ಸ್, ಎಲ್ಲರೂ ಸಹ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಹಾಗೆ ಹೇಳ್ತಿದ್ರು. ನಾನು ಎಜುಕೇಷನಲ್ಲಿ ಸಹ ಹಾಗೆ 10th ಮತ್ತು 12th ಅಬೌವ್ 90% ನನ್ನ ಮಾರ್ಕ್ಸ್ ಇತ್ತು. ಸೊ ನಾನು ನನ್ನ ಮೇಲೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಿ ನಾನು ಇದೊಂದು ಪ್ರೊಫೆಷನ್ ಚೂಸ್ ಮಾಡ್ತೇನೆ ಹೇಳಿ. ಬಟ್ ಹಾಗೆ ಆಡಿಷನ್ಸ್ ಕ್ಲಿಯರ್ ಆಯಿತು ಮತ್ತು ನಾನು ಫೈನಲ್ಸಿಗೆ ಹೋದೆ. ಫೈನಲ್ಸಲ್ಲಿ ನನ್ನ ಫಸ್ಟ್ ಪ್ಯಾಜೆಂಟ್ ನಾನು ವಿನ್ ಆದೆ. ಸೊ ಅಲ್ಲಿ ನನಗೆ ನನ್ನ ಮೇಲೆ ಒಂದು ಫೇತ್, ಒಂದು ಕಾನ್ಫಿಡೆನ್ಸ್ ಬಂದ ಕೂಡಲೇ ಐ ಓನ್ಲಿ ಟ್ರೈ ಟು ಪುಷ್ ಮೈ ಸೆಲ್ಫ್. ಅದರ ನಂತರ ನನ್ನ ಅಣ್ಣ ತುಂಬ ನನಗೆ ಸಪೋರ್ಟ್ ಮಾಡಿದರು. ಸೊ ಎಲ್ಲ ಅದೇ ಹೇಳ್ತಾರಲ್ಲ, ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಒಂದು ದ ಸೋರ್ಸಸ್ ಆ್ಯಕ್ಚುಲಿ ಹೆಲ್ಪ್ ಯು ಔಟ್. ಸೊ ಹಾಗೆ ಆಗ್ತಾ ಹೋಯಿತು ಗ್ರೇಸ್ಫುಲಿ. ನಾವೀಗ ಎಲ್ಲ ಮಾಡ್ತಾ ಇದ್ದೇನೆ. ಐ ಜಸ್ಟ್ ಹೋಪ್ ಟು ಕಂಟಿನ್ಯೂ ದ ಸೇಮ್. ಓಕೆ, ನೀವು ಆಲ್ ದಿ ಬೆಸ್ಟ್, ಇದನ್ನು ಮಾಡ್ತಾ ಇರಿ. ಸೊ ಯಾಕಂತ ಹೇಳಿದ್ರೆ ನಮ್ಮೂರೊಂದು ಉಡುಪಿ ಅನ್ನುವಂಥದ್ದೊಂದು ಸಣ್ಣ ಸಿಟಿ. ಸೊ ಇಲ್ಲಿ ಅದೆಷ್ಟೋ ಮಕ್ಕಳಿಗೆ ಆಸೆ ಇರ್ತದೆ, ಬಟ್ ಆಗಲ್ಲ. ನಿಮಗೆ ಒಂದು ಯು ಆರ್ ದ ಲಕ್ಕಿಯೆಸ್ಟ್ ಒನ್. ಆ್ಯಂಡ್ ಇವನ್ ನೀವು ನಿಮಗೆ ಸಿಗುವಂತ ಏನು ಚಾನ್ಸಸ್ ಕೂಡ ಮುಂದೆ ಸಿಗ್ತಾ ಇರಲಿ. ಅಷ್ಟೇ ಅಲ್ಲದೆ ಈಗ ನೀವು ಈ ಫೀಲ್ಡಿಗೆ ಹೋದ್ರಿ. ಸೊ ಈಗ ಹೋಗ್ಬೇಕಾದ್ರೆ 2018ನಲ್ಲಿ ಮಿಸ್ ಟೀನ್ ಅಂತ ನಿಮ್ಗೆ ಅವಾರ್ಡ್ ಬಂತು. ಸೊ ಆ ಟೈಮಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು? ಅಂದ್ರೆ ಆಸ್ ಅ ಹಾಬಿ ನೀವು ತಗೊಂಡ್ರಿ. ಸೊ 2018 ಹೇಳಿದ್ರೆ ಐ ವಾಸ್ ಜಸ್ಟ್ 16 years old. ದೋ ಎಲ್ಲರೂ ಸಹ ಅದು ಏಜಲ್ಲಿ ಸ್ವಲ್ಪ ಲೈಫನ್ನು ಸ್ವಲ್ಪ ಎಂಜಾಯ್ ಮಾಡುವ, ಕಾಲೇಜ್ ಫನ್, ಫ್ರೆಂಡ್ಸ್. ಬಟ್ ನನಗೆ ಅದು ತಲೆಯಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು ಕಿ ಐ ಜಸ್ಟ್ ಡೋಂಟ್ ವಾಂಟ್ ಟು ಬಿ ಲೈಕ್ ದ ರೆಸ್ಟ್ ಆಫ್ ದೆಮ್. ಐ ವಾಂಟೆಡ್ ಟು ಎಂಜಾಯ್ ಮೈ ಲೈಫ್, ಹಾಗೆ ಇಲ್ಲ. ಬಟ್ ಸ್ಟಿಲ್ ನನಗೆ ಒಂದು ನನ್ನ ಪ್ರೊಫೆಷನ್ ಬೇಕು, ನನಗೆ ನಾನಾಗಿ ಒಂದು ಅರ್ನ್ ಮಾಡಬೇಕು, ನನ್ನದು ಒಂದು ಬೇಗ ಸೆಟಲ್ ಆಗಬೇಕಂತ ಇತ್ತು. ತೋ ಎಜುಕೇಷನ್ ಮತ್ತು ಡಾನ್ಸ್ ಒಟ್ಟಿಗೆ ನನಗೆ ಬೇರೆ ಎಂತಾದರೂ ಪರ್ಸ್ಯೂ ಮಾಡಬೇಕಂತಿತ್ತು. ಅದೇ ರೀಸನ್ ಒಟ್ಟಿಗೆ ನಾನು ನನ್ನ ಆಡಿಷನ್ಸ್ ಕೊಟ್ಟೆ ಅಷ್ಟೇ. ಅಲ್ಲಿ ಆಡಿಷನ್ಸ್ ನೋಡಿ ನಾನು ತುಂಬ ರಾ ಆಗಿದ್ದೆ, ಬಿಕಾಸ್ ಐ ವಾಸ್ ಜಸ್ಟ್ 16. ಆಗ ಅಲ್ಲಿದ್ದ ಬೇರೆ ಪಾರ್ಟಿಸಿಪೆಂಟ್ಸ್ ಮತ್ತು ಕ್ರ್ಯೂ ಮೆಂಬರ್ಸ್ ಮತ್ತು ಬೇರೆ ಸೆಲೆಕ್ಷನ್ ಮಾಡೋ ಜೂರೀಸ್ ಎಲ್ಲ ನೋಡಿ ಹೇಳಿದ್ರು, ಯು ಆರ್ ಜಸ್ಟ್ ವೆರಿ ರಾ, ಬಟ್ ಯು ಸ್ಟಿಲ್ ಹ್ಯಾವ್ ದ ಪೊಟೆನ್ಷಿಯಲ್. ನೀನು ಇಂಪ್ರೂವ್ ಮಾಡ್ತಾ ಹೋದರೆ ಯು ಹ್ಯಾವ್ ಗಾಟ್ ದ ಚಾನ್ಸಸ್. ಸೊ ಹಾಗೆ ಸ್ಟಾರ್ಟ್ ಆಗ್ತಾ ಹೋಯಿತು. ಅಲ್ಲಿ ನನಗೆ ಒಬ್ಬರು ಸರ್ ಸಿಕ್ಕಿದ್ರು, ಸೋನು ಸಿಂಗ್ ಹೇಳಿ. ಹಿ ಸ್ಟಾರ್ಟೆಡ್ ಟ್ರೈನಿಂಗ್ ಮೀ ಇನ್ ದ ರ್ಯಾಂಪ್ ವಾಕ್, ಕಮ್ಯುನಿಕೇಷನ್ ಸ್ಕಿಲ್ಸ್. ವಿ ಜಸ್ಟ್ ಹ್ಯಾಡ್ ಲೈಕ್ 5 days. ಅದು 5 ದಿವಸದಲ್ಲಿ ಅವ್ರಿಗೆ ಎಷ್ಟು ಆಯಿತು, ಅವ್ರು ನನ್ನನ್ನು ಅಷ್ಟು ಗ್ರೂವ್ ಮಾಡಲಿಕ್ಕೆ ಟ್ರೈ ಮಾಡಿದರು. ಅದಲ್ಲದೆ ನನ್ನನ್ನೇ ನಾನು ಇಂಪ್ರೂವ್ ಮಾಡಲಿಕ್ಕೆ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ವಿ ಹ್ಯಾವ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್.
ಅಪಾರ್ಟ್ ಫ್ರಮ್ ಜಸ್ಟ್ ಪೋಸ್ಟಿಂಗ್ ಪಿಕ್ಚರ್ಸ್ ಆ್ಯಂಡ್ ಲೈಕ್ ಎಂಜಾಯಿಂಗ್ ದ ಸೇಮ್, ನಾ ಅದನ್ನೇ ಸ್ವಲ್ಪ ಯೂಸ್ಫುಲ್ ಆಗಿ ತಗೊಳ್ಳಿಕ್ಕೆ ಟ್ರೈ ಮಾಡಿದೆ. ಬಿಕಾಸ್ ಆಬ್ವಿಯಸ್ಲಿ ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ನಾವು ಎಂತೆಲ್ಲ ಮಾಡ್ಬೋದು. ಹಾಗೆ ತುಂಬ ಜನ ಅವ್ರದ್ದು ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡ್ತಿದ್ರು, ಬೇರೆ ಪ್ರೀವಿಯಸ್ ಪ್ಯಾಜನ್ಸ್ ಇದ್ದು ವೀಡಿಯೋ ಸಿಗ್ತದೆ, ಅವ್ರದ್ದು Q&A ರೌಂಡ್ಸ್, ಅವ್ರದ್ದು ಇಂಟ್ರೊಡಕ್ಷನ್ ರೌಂಡ್, ಅವ್ರದ್ದು ವಾಕ್ ವೀಡಿಯೋಸ್ ಎಲ್ಲ ಸಿಗ್ತದೆ. ಸೊ ಹಾಗೆ ಅದನ್ನೆಲ್ಲ ನೋಡಿ ನಾನು ಟ್ರೈ ಮಾಡಿದೆ ಕಲೀಲಿಕ್ಕೆ. ಸೊ ಫಾರ್ ಐವ್ ಬೀನ್ ಜಸ್ಟ್ ಲರ್ನಿಂಗ್, ಜಸ್ಟ್ ನಾಟ್ ದ ಪರ್ಫೆಕ್ಟ್, ಬಟ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಈ ಪೇಜೆಂಟ್ ಎನ್ನುವಂಥದ್ದು ನಾರ್ಮಲಿ ತುಂಬಾ ಕಡೆ ನಡೀತದೆ, ಬಟ್ ಅದರ ಬಗ್ಗೆ ಇಲ್ಲಿಯವರೆಗೆ ಗೊತ್ತಿರುವುದಿಲ್ಲ. ಸೊ ನೀವು ಯಾವ ರೀತಿ ಅಪ್ರೋಚ್ ಆದ್ರಿ ಫಸ್ಟ್ ಟೈಮ್ ಮಿಸ್ ಟೀನ್ 2018 ನಿಮ್ಗೆ ಸಿಕ್ಕಿರುವಂತದ್ದು? ಆ ಟೈಮಲ್ಲಿ ನೀವು ಯಾವ ರೀತಿ ಅಪ್ರೋಚ್ ಆದ್ರಿ ವೆನ್ ಯು ಆರ್ 16 years old? ಸೊ ಬೇಸಿಕಲಿ ನಾನು 16 ಹೇಳಿದ್ರೆ ಐ ವಾಸ್ ಲಿಟಲ್ ಸ್ಕೇರ್ಡ್. ಅದು ಸೆಲ್ಫ್ ಡೌಟ್ಸ್ ಕೂಡ ಇತ್ತು. ನಾನು ಲೈಕ್ ಸ್ವಲ್ಪ ಇಷ್ಟು ಸಣ್ಣದಿದ್ದೇನೆ, ಐ ಗೋಯಿಂಗ್ ಟು ಲೈಕ್ ಇವನ್ ಗೆಟ್ ದ ಚಾನ್ಸ್, ಆರ್ ಈವನ್ ಇಫ್ ಐ ಗೆಟ್ ದ ಚಾನ್ಸ್, ನಾನು ಐ ಏಬಲ್ ಟು ಟ್ರೈ ಮೈ ಲೆವೆಲ್ ಬೆಸ್ಟ್ ಔಟ್ ಯುನೋ. ಅದಾದಮೇಲೆ ಇದು ಆ್ಯಕ್ಚುಲಿ ನನಗೆ ಪ್ಯಾಜೆಂಟ್ ಇದು ನನ್ನದು ಒಂದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನಗೆ ಒಂದು ಸಿಕ್ಕಿತ್ತು. ಆ್ಯಸ್ ಎ ಸೆಡ್ ಬಿಫೋರ್, ಜಸ್ಟ್ ಫಾರ್ ಅನ್ ಎಕ್ಸ್ಪೀರಿಯನ್ಸ್ ಐ ಗೇವ್ ಆಡಿಷನ್ಸ್. ಬಿಕಾಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಆಡಿಷನ್ಸ್ ಕೂಡ ಕ್ಲಿಯರ್ ಮಾಡ್ತೇನೆ ಹೇಳಿ. ಬಿಕಾಸ್ ಆಲ್ಮೋಸ್ಟ್ 1 or 2,000 ಪೀಪಲ್ ಇದ್ರು ಅಲ್ಲಿ ಆಡಿಷನ್ಸಲ್ಲಿ. ಫ್ರಮ್ ದೇರ್ ಗೆಟಿಂಗ್ ಸೆಲೆಕ್ಟೆಡ್ ಟು ಟಾಪ್ 30 is a big deal. ಸೊ ಅಲ್ಲಿ ನಂದು ಸೆಲೆಕ್ಷನ್ ಆದ ಕೂಡಲೇ ನನಗೆ ಎಣಿಸಿತ್ತು, ಎಸ್ ಐ ಡೂ ಹ್ಯಾವ್ ಅ ಲಾಟ್ ಆಫ್ ಪೊಟೆನ್ಷಿಯಲ್. ಇಫ್ ಐ ಕ್ಯಾನ್ ಗೋಯಿಂಗ್ ಟು ಇಂಪ್ರೂವ್, ಐ ಕ್ಯಾನ್ ಡೂ ಸಮಥಿಂಗ್ ಇನ್ ದಿಸ್. ಸೊ ಹೌದು, ನೀವು ಮಾಡಿದಂಥ ಟ್ರೈಗೆ ಆಬ್ವಿಯಸ್ಲಿ 16 years ಅಲ್ಲಿ ಮಿಸ್ ಟೀನ್ 2018 ಅನ್ನುವಂಥ ಅವಾರ್ಡ್ ಬಂತು. ಆಫ್ಟರ್ ದ್ಯಾಟ್ ಈ ಟೈಮಲ್ಲಿ ನೀವು ಯೂಶುವಲಿ PUC ಅಲ್ಲಿ ಇರ್ತಿದ್ರೆ ಏನು, ಸೊ ಆ ಟೈಮಲ್ಲಿ ಮನೆಯ ವಾತಾವರಣ ಹೇಗಿತ್ತು? ಅಂದ್ರೆ ಆಬ್ವಿಯಸ್ಲಿ ಫ್ರಸ್ಟ್ರೇಷನ್ಸ್ ಇರ್ತದೆ, ಸೊ ಹೇಗಿತ್ತು? ಆಕ್ಚುಲಿ ಸ್ವಲ್ಪ ಪ್ರೆಷರ್ ಇತ್ತು. ಬಿಕಾಸ್ ನಾನು ಆವಾಗ 12th ಸ್ಟ್ಯಾಂಡರ್ಡಲ್ಲಿದ್ದೆ. 12th ಅಲ್ಲಿ ಬೋರ್ಡ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಐ ಹ್ಯಾವ್ ಟು ಕ್ರಿಯೇಟ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಮೈ ಪ್ರೊಫೆಷನ್ ಆ್ಯಂಡ್ ಎಜುಕೇಷನ್ ಆಸ್ ವೆಲ್. ಬಟ್ ಐ ವಾಸ್ ಜಸ್ಟ್ ರಿಯಲಿ ಲಕ್ಕಿ ಸಿನ್ಸ್ ಚೈಲ್ಡ್ಹುಡ್ ದಟ್ ನನಗೆ ಓದೋದು ಹೇಳಿದ್ರೆ ತುಂಬ ಇಷ್ಟ ಇತ್ತು ಸಣ್ಣದಿಂದವೇ. ಸೊ ನಾನು ಸ್ವಲ್ಪ ಡಾನ್ಸ್ ಇಂದ ಕೂಡ ನಂದು ಕ್ಲಾಸ್ ಸ್ವಲ್ಪ ಮಿಸ್ ಆಗ್ತಾ ಇದ್ದರೆ ಕೂಡ ನಾನು ನೆಕ್ಸ್ಟ್ ದಿವಸ ಹೋಗಿ ಅದನ್ನು ಬೇಗ ಕವರ್ ಅಪ್ ಮಾಡ್ತಾ ಇದ್ದೆ. ಸೊ ಇದು ಕಾಂಪಿಟೇಷನ್ ಮೂಲಕ ಕೂಡ ನಂದು ಆಲ್ಮೋಸ್ಟ್ 1 or 2 weeks ನಂದು ಕ್ಲಾಸ್ ಮಿಸ್ ಆಗಿತ್ತು. ಅದಾದ ನಂದು ಕಾಲೇಜ್ ಅವ್ರು ತುಂಬ ಸಪೋರ್ಟಿವ್ ಇದ್ದರು. ನಾನಂದು 11 ಮತ್ತು 12 ನಾನು ವಿದ್ಯೋದಲ್ಲಿ ಮಾಡಿದ್ದೆ. ಸೊ ಅವರು ಫ್ಯಾಕಲ್ಟೀಸಲ್ಲಿ ಎಲ್ಲ ಲೆಕ್ಚರ್ಸ್, ಪ್ರಿನ್ಸಿಪಾಲ್ ತುಂಬ ಸಪೋರ್ಟಿವ್ ಇದ್ದರು. ಲೈಕ್ ನಾನು ಯಾವಾಗ ಕ್ಲಾಸೆಲ್ಲ ಮಿಸ್ ಮಾಡಿದ್ದೆ, ನನಗೆ ಪ್ರಿಂಟೆಡ್ ನೋಟ್ಸ್ ಕೊಡೋದು ಅಥವಾ ಏನಾದರೂ ಡೌಟ್ ಇದೆ ನನಗೆ ಪರ್ಸ್ನಲಿ ಎಕ್ಸ್ಪ್ಲೇನ್ ಮಾಡೋದು. ಸೊ ಅದೆಲ್ಲ ಹಾಗೂ ಎಲ್ಲ ಸಹ ಹಾಗೆ ಸಪೋರ್ಟ್ ಮಾಡುವಾಗ ನನಗೆ ಕೂಡ ಒಂದು ಫೀಲಿಂಗ್ ಬಂತು ಕಿ ಎಸ್ ಐ ಆಮ್ ಡೂಯಿಂಗ್ ಸಮಥಿಂಗ್ ನೈಸ್. ಸೊ ಅದಾದ ಕೂಡಲೇ ನಾನು ಆ್ಯಕ್ಚುಲಿ 12th ಅಷ್ಟು ಒಳ್ಳೆ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಐ ವಾಸ್ ರಿಯಲಿ ಆಕ್ಯುಪೈಡ್. ಈವನ್ ಬಿಟ್ವೀನ್ ಮೈ 12th ಎಕ್ಸಾಮ್ಸ್, ನನ್ನ ಎಕ್ಸಾಮ್ ಕೂಡ ಹಿಂದಿನ ದಿವಸ ಕೂಡ ನಾನು ಬೇರೆ ಪ್ರೋಗ್ರಾಮ್ಸ್ ಮತ್ತು ಶೂಟ್ಸ್ ಎಲ್ಲ ಮಾಡ್ತಿದ್ದೆ ಎಕ್ಸಾಮ್ ಮಿಡ್ಲಲ್ಲಿ ಕೂಡ. ಬಟ್ ಸ್ಟಿಲ್ ಐ ಮ್ಯಾನೇಜ್ ಟು ಸ್ಕೋರ್ ಅರೌಂಡ್ 89-90% ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ದ್ಯಾಟ್, ಟು ಬಿ ಆನೆಸ್ಟ್. ವೆರಿ ನೈಸ್. ಅಂದ್ರೆ ಈಗ 2018 ಇಂದ ನೀವು ಪೇಜೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವಾರ್ಡ್ಸ್ ಎಲ್ಲ ವಿನ್ ಆದ್ರಿ. ಸೊ ಇದಕ್ಕಿಂತ ಮೊದಲು ಬಿಫೋರ್ ಅಂದ್ರೆ ಸ್ಕೂಲಿಂಗ್ ಎಲ್ಲ ಎಲ್ಲಿ ಆಯಿತು? ಸ್ಕೂಲಿಂಗ್ ನಾನು ಆ್ಯಕ್ಚುಲಿ 1st to 7th ಸ್ಟ್ಯಾಂಡರ್ಡ್ ನಾನೊಂದು ಕನ್ನಡ ಮೀಡಿಯಮಲ್ಲಿ ಕಲ್ತದ್ದು, ಸರಸ್ವತಿ ಸ್ಕೂಲಲ್ಲಿ. ಮತ್ತು 8 to 10th ಸ್ಟ್ಯಾಂಡರ್ಡ್ ನಾನು ಗರ್ಲ್ಸ್ ಹೈಸ್ಕೂಲಲ್ಲಿ ಮಾಡಿದ್ದು, ಇಂಗ್ಲೀಷ್ ಮೀಡಿಯಮಲ್ಲಿ. ಮತ್ತು ನಾನು PUಗೆ ವಿದ್ಯೋದಯಕ್ಕೆ ಶಿಫ್ಟ್ ಆದೆ. ಬಟ್ 1st to 7th ಸ್ಟ್ಯಾಂಡರ್ಡ್ ನಾನು ಕನ್ನಡ ಮೀಡಿಯಮಲ್ಲಿ ಇದ್ದಾಗ ನನಗೆ ಸ್ವಲ್ಪ ಇಂಗ್ಲೀಷಿಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಬಿಕಾಸ್ ವೆನ್ ಯು ಕಮ್ ಟು ಪ್ಯಾಜೆಂಟ್ರಿ, ಇಟ್ಸ್ ನಾಟ್ ಓನ್ಲಿ ಅಬೌಟ್ ಪ್ಯಾಜೆಂಟ್ರಿ, ಟು ಬಿ ಆನೆಸ್ಟ್. ಬೇರೆ ನಾವು ಒಂದು ಹೊಸತು ಕಾರ್ಪೊರೇಟ್ ವರ್ಲ್ಡ್ಗೆ ಬರುವಾಗ ಕಮ್ಯುನಿಕೇಷನ್ ಸ್ಕಿಲ್ಸ್ ಮ್ಯಾಟರ್ಸ್ ಅ ಲಾಟ್. ನನಗೆ ಅದು ಸ್ವಲ್ಪ ಮನಸ್ಸಲ್ಲಿತ್ತು ಕಿ ನಾನು ಹೇಗೆ ಸ್ಟಾರ್ಟ್ ಮಾಡಲಿ ಹಾಗೆ. ಬಟ್ ಅರೌಂಡ್ ಮೀ ದ ಆಪರ್ಚುನಿಟೀಸ್ ಜಸ್ಟ್ ಕೇಮ್ ಟುವರ್ಡ್ಸ್ ಮೀ ವಾಕಿಂಗ್. ಲೈಕ್ ನನ್ನ ಹತ್ತಿರವೇ ಒಂದು ಇಂಗ್ಲೀಷ್ ಫ್ರೀ ಕೋಚಿಂಗ್ ಕ್ಲಾಸಸ್ ಇತ್ತು. ನಾನು ಅದು ಅಟೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಫಾರ್ ಅ ಕಪಲ್ ಆಫ್ ವೀಕ್ಸ್. ಆಫ್ಟರ್ ದ್ಯಾಟ್ ವೆನ್ ಐ ಜಾಯಿನ್ ಟು 8-9 ಸ್ಟ್ಯಾಂಡರ್ಡ್ ನಾನು ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಈವನ್ ದೋ ಐ ವಾಸ್ ನಾಟ್ ರಿಯಲಿ ಪರ್ಫೆಕ್ಟ್ ಇನ್ ದಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್, ಐ ಟ್ರೈಡ್ ಇಂಗ್ಲೀಷ್ ಸ್ಪೀಚಸಲ್ಲಿ ಅಥವಾ ಪಿಕ್ ಆ್ಯಂಡ್ ಸ್ಪೀಚ್. ಸೊ ಅದೆಲ್ಲ ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ದಟ್ಸ್ ಹೌ ಐ ಸ್ಟಾರ್ಟೆಡ್ ಇಂಪ್ರೂವಿಂಗ್. ಐ ಸ್ಟಾರ್ಟೆಡ್ ವಾಚಿಂಗ್ ಇಂಗ್ಲೀಷ್ ಶೋಸ್, ಮೂವೀಸ್. ಸೊ ದ್ಯಾಟ್ ರಿಯಲಿ ಹೆಲ್ಪ್ಡ್. ವೆರಿ ನೈಸ್. ಒಬ್ಬ ಕನ್ನಡ ಮಾಧ್ಯಮದ ಪ್ರತಿಭೆ, ಎಸ್ಪೆಷಲಿ ಈಗ ಏನು ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಿರ್ತದೆ, ಬಿಕಾಸ್ ದೇ ಆರ್ ಇನ್ ದ ಟಾಪ್ ಲೆವೆಲ್. ಅಂದ್ರೆ ಅವರ ಮೈಂಡ್ ಸೆಟ್
ಅದಕ್ಕೆ ಇರ್ತದೆ. ಬಟ್ ಕನ್ನಡ ಮಾಧ್ಯಮದ ಒಬ್ಬಳು ಹುಡುಗಿ ಇವತ್ತು ಇಷ್ಟು ಫ್ಲೂಯೆನ್ಸ್ ಆಗಿ ಇಂಗ್ಲಿಷ್ ಮಾತಾಡಿ, ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ಆ ರ್ಯಾಂಪ್ ವಾಕ್ ಅಲಾಂಗ್ ವಿತ್ ದ ಇಂಗ್ಲಿಷ್ ಅದು ಮಾತಾಡಿ ಈ ಒಂದು ಸ್ಟೇಜಿಗೆ ಬಂದಿರೋದು ಒಂದು ನಿಜವಾಗ್ಲೂ ಗ್ರೇಟ್ ಸಕ್ಸಸ್ ನಿಮ್ಮ ಲೈಫ್. ಸೊ ಈ ಟೈಮಲ್ಲಿ ನಿಮ್ಮ ಪೇರೆಂಟ್ಸ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಮನೆಯವರು ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಇನಿಷಿಯಲಿ ಅವರು ಸ್ವಲ್ಪ ಡಿಸಪ್ರೂವಲ್ ಇತ್ತು ಅವರಿಗೆ, ಬಿಕಾಸ್ ಆಸ್ ಐ ಆಲ್ರೆಡಿ ಸೆಡ್ ಅವರು ದೇ ಆಲ್ವೇಸ್ ವಾಂಟೆಡ್ ಮೀ ಟು ಲೈಕ್ just concentrate on studies because I was really good at academics. Since childhood I was always been that one person ಅವರಿಗೆ ಲೈಕ್ ನನಗೆ 90%ಗಿಂತ ಕಮ್ಮಿ ಆಗಲಿಕ್ಕೆ ಸಹ ಮಾರ್ಕ್ಸೇ ಬರಲಿಲ್ಲ. ಸೊ ದೇ ಆಲ್ರೆಡಿ ಥಾಟ್ ದಟ್ ಐ ವಿಲ್ ಬಿ ಡೂಯಿಂಗ್ ಸಮಥಿಂಗ್ ಲೈಕ್ ಮೆಡಿಕಲ್, ಎಂಜಿನಿಯರಿಂಗ್ ಹಾಗೆ ಇತ್ತು. ಲೈಕ್ ಅದು ಎಲ್ಲರಿಗೆ ನಾರ್ಮಲ್ ಪೇರೆಂಟ್ಸಿಗೆ ಇರ್ತದೆ. ಬಟ್ ಜಸ್ಟ್ ಬಿಕಾಸ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಡಿಫ್ರೆಂಟ್, ನನಗೆ ಎಂತಾದರೂ ಯೂಶಲಿ ಎಲ್ಲರೂ ಮಾಡ್ತಾರೆ, ಅದು ಮಾಡ್ಲಿಕ್ಕೆ ಇರಲಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಪರ್ಸ್ಯೂ ಮೈ ಎಜುಕೇಷನ್, ಅಲಾಂಗ್ ವಿತ್ ದ್ಯಾಟ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಎಲ್ಸ್ ಆಸ್ ವೆಲ್. ಸೊ ಅವ್ರು ಹಾಗೆ ಸ್ವಲ್ಪ ಡಿಸಪ್ರೂವಲ್ ಮಾಡಿದರು ಇನಿಷಿಯಲಿ, ಬಿಕಾಸ್ ದೇ ಡಿಡ್ಂಟ್ ನೋ ದಟ್ ಈವನ್ ದಿಸ್ ಕ್ಯಾನ್ ಬಿ ಅ ಪ್ರೊಫೆಷನ್, ಬಿಕಾಸ್ ದೆರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಅರ್ನಿಂಗ್ ಬಿಕಾಸ್ ಆಫ್ ದಿಸ್. ಸೊ ನಾನು ಒಂದೆರಡು ಪ್ಯಾಜೆಂಟ್ಸ್ ವಿನ್ ಆದಮೇಲೆ ಅವರಿಗೆ ಗೊತ್ತಾಯಿತು, ಎಸ್ ಶಿ ಈಸ್ ಡೂಯಿಂಗ್ ಸಮಥಿಂಗ್ ರೈಟ್, ಪೀಪಲ್ ಆರ್ ರೆಕಗ್ನೈಸಿಂಗ್ ಹರ್, ಪೀಪಲ್ ಆರ್ ಅಪ್ರಿಷಿಯೇಟಿಂಗ್ ಹರ್. ಸೊ ಈಗ ಆಲ್ಮೋಸ್ಟ್ ಈಗ 3 years ಆದ ಕೂಡ even they've understood that like she can do something, she can reach heights and she can achieve her dreams one day. ವೆರಿ ನೈಸ್. ನಿಮ್ಮ ಏನು ಈ ಒಂದು ಅಚೀವ್ಮೆಂಟ್ಗಳನ್ನು ಕೇಳ್ತಾ ಹೋದಾಗೆ ನಮಗೆ ಒಂಥರ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಉಡುಪಿ ಒಂದು ಸಣ್ಣ ಸಿಟಿ, ಆಬ್ವಿಯಸ್ಲಿ ನಿಮಗೆ ಇಂಥ ಒಂದು ಸಿಚುವೇಶನ್ ಅಲ್ಲಿ ಎಷ್ಟೆಲ್ಲ ಸ್ಟೆಪ್ ಬೈ ಸ್ಟೆಪ್ ನೀವು ಹೋಗಿರಿ, 4 titles ವಿನ್ ಆಗಿದ್ದೀರಿ. ರೀಸೆಂಟ್ ಆಗಿ ಯೂನಿವರ್ಸ್ ಅನ್ನುವಂಥ 2020. ಸೊ ಅದರಲ್ಲಿ ಯಾವ ರೀತಿ, ಅದಕ್ಕಿಂತ ಮೊದಲು 2019 ಅಲ್ಲಿ ಒಂದು ಅವಾರ್ಡ್ ಸಿಕ್ಕಿತ್ತು. ಸೊ ವಾಟ್ ವಾಸ್ ಇಟ್, ಅಂದ್ರೆ ಯಾವ ರೀತಿ ಆಯ್ತು ಅದು, ಎಷ್ಟು ಟೈಮ್ ಗ್ಯಾಪ್ ಸಿಕ್ಕಿತ್ತು 2018 ಓಕೆ, ನಾನು 2018 ಅಲ್ಲಿ ಒಂದು ಪ್ಯಾಜೆಂಟ್ ವಿನ್ ಆದಾಗ, ಅಲ್ಲಿ ವಿನ್ ಆಗಿ ನನಗೆ ನನ್ನ ಸ್ಟೇಟನ್ನು ಡೆಲ್ಲಿಯಲ್ಲಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಒಂದು ಅಪರ್ಚುನಿಟಿ ಸಿಕ್ಕಿತ್ತು 2018 ಅಲ್ಲಿ. ಸೊ ಆ ಪ್ಯಾಜೆಂಟಲ್ಲಿ ನಾನು ಟಾಪ್ 16 ತನಕ ಬಂದೆ, ಬಟ್ ಐ ಕುಡ್ ನಾಟ್ ವಿನ್ ದ ಪ್ಯಾಜೆಂಟ್. ಬಟ್ ದ್ಯಾಟ್ ಹಿಟ್ ಮೀ ಅ ಲಿಟಲ್ ಬಿಟ್, ಬಿಕಾಸ್ ಸಿನ್ಸ್ ಐ ವಾಸ್ 16-17 ನಾವು ಟೀನ್ಸಲ್ಲಿರುವಾಗ ನಮಗೆ ಸಣ್ಣ ಸಣ್ಣ ಮ್ಯಾಟರ್ಸ್ ಕೂಡ ತುಂಬ ಎಫೆಕ್ಟ್ ಆಗ್ತದೆ. ಸೊ ದ್ಯಾಟ್ಸ್ ಹೌ ಐ ಸ್ಟಾರ್ಟೆಡ್ ಟೇಕಿಂಗ್ ಥಿಂಗ್ಸ್ ಸೀರಿಯಸ್ಲಿ. ಹಾಗೆ ಸೀರಿಯಸ್ಲಿ ಸೊ ನಾನು ನನ್ನ ಮೇಲೆ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನನ್ನ ವಾಕ್ ಮೇಲೆ, ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಮೇಲೆ, ನಾವು ಹೇಗೆ ನನ್ನನ್ನು ಪ್ರೆಸೆಂಟ್ ಮಾಡಬೇಕು ಸ್ಟೇಜ್ ಮೇಲೆ, ಅದರ ಮೇಲೆ ಇಂಪ್ರೂವ್ ಮಾಡಲಿಕ್ಕೆ ಶುರು ಮಾಡಿದೆ. ಅದಾದ ನಂತರ 2019 ಮಿಸ್ ಟಾಪ್ ಮಾಡೆಲ್ ಇಂಡಿಯಾ ಇಲ್ಲಿ ಹೈದರಾಬಾದಲ್ಲಿ ಒಂದು ಪ್ಯಾಜೆಂಟ್ ಆಗ್ತಾ ಇತ್ತು. ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ಆ್ಯಂಡ್ ಆಲ್ ದ ಹಾರ್ಡ್ ವರ್ಕ್ ಪೇಡ್ ಆಫ್, ಆ್ಯಂಡ್ ಐ ಒನ್ ದ ಪ್ಯಾಜೆಂಟ್ ಇನ್ 2019. ಆ್ಯಂಡ್ ಆ್ಯಕ್ಚುಲಿ ದಟ್ ವಾಸ್ ಒನ್ ಆಫ್ ದ ಡಿಫಿಕಲ್ಟ್ ಒನ್ಸ್, ಬಿಕಾಸ್ the participants were all over the India, like participants ಎಲ್ಲ ಸ್ಟೇಟಿಂದ ಸಹ ಬಂದಿದ್ರು. ಹಾಗಾಗಿ ನಾನು ನನ್ನನ್ನು ಬೆಸ್ಟ್ ವೇಲಿ ಹೇಗೆ ಪ್ರೆಸೆಂಟ್ ಮಾಡ್ತೇನೆ ಹೇಳೋದು ನನ್ನ ಮೇಲೆ ಇತ್ತು. ಸೊ ಹಾಗೆ ಆಗಿ 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 ಅದೊಂದು ಪ್ಯಾಜೆಂಟ್ ವಿನ್ ಆದೆ. ಅದಾದ ನಂತರ ಬಿಟ್ವೀನ್ ಐ ಜಸ್ಟ್ ಟುಕ್ ಅ ಬ್ರೇಕ್, ಬಿಕಾಸ್ ಐ ಜಸ್ಟ್ ವಾಂಟೆಡ್ ಟು ಕಾನ್ಸಂಟ್ರೇಟ್ ಆನ್ ಮೈ ಸ್ಟಡೀಸ್ ಅಗೇನ್. ದೆನ್ ಇನ್ 2020 ಐ ವಾನ್ ಅ ಪ್ಯಾಜೆಂಟ್ ಕಾಲ್ಡ್ ಕ್ವೀನ್ ಆಫ್ ಕರ್ನಾಟಕ 2020. ಅದು ಚಿಕ್ಕಮಂಗ್ಳೂರಲ್ಲಿ ನಡೀತು. ಅದಾದಮೇಲೆ ಅನ್ಫಾರ್ಚುನೇಟ್ಲಿ ಪ್ಯಾಂಡಮಿಕ್ ಹ್ಯಾಪೆಂಡ್, ಆ್ಯಂಡ್ ಅಗೇನ್ ದೇರ್ ವಾಸ್ ಅ ಬ್ರೇಕ್. ದ ಹೋಲ್ ಲೈಫ್ ಸ್ಟೈಲ್ ಚೇಂಜ್ಡ್, ಆ್ಯಂಡ್ ಲೈಕ್ ತುಂಬ ಚೇಂಜಸ್ ಆಗಿತ್ತು. ನನ್ನದು ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಯಿತು, ಕಿ ನಾನು ಇನ್ನೂ ಪುನಃ ಕಂಟಿನ್ಯೂ ಮಾಡ್ಬೋದಾ ಇಲ್ವಾ, ಐ ಗೋಯಿಂಗ್ ಟು ಗೆಟ್ ಅಪರ್ಚುನಿಟೀಸ್ ಆರ್ ನಾಟ್. ಬಟ್ ಲಕಿಲಿ ಅ ಕಪಲ್ ಆಫ್ ಮಂತ್ಸ್ ಬ್ಯಾಕ್ ಇದು ನಾನು ಪುನಃ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ಇದು ಗ್ಲೋಬಲ್ ಮಿಸ್ ಇಂಟರ್ನ್ಯಾಷನಲ್ ಇಂಡಿಯಾ ಯೂನಿವರ್ಸ್ 2021 ಅದು ಆಡಿಷನ್ಸ್ ಇತ್ತು ಮಣಿಪಾಲಲ್ಲಿ. ಸೊ ನಾನು ಆಡಿಷನ್ಸ್ ಕೊಟ್ಟೆ, ಆಡಿಷನ್ಸ್ ಕ್ಲಿಯರ್ ಆಯಿತು. ದೆನ್ ದ ಥಿಂಗ್ ಸ್ಟಾರ್ಟೆಡ್, ದೆನ್ ಐ ಫ್ಲೂ ಟು ಡೆಲ್ಲಿ ಇನ್ ನವಂಬರ್ ಫಸ್ಟ್ ವೀಕಲ್ಲಿ. ನಮಗೆ ಅದು ಕಾಂಪಿಟಿಷನ್ ಒಂದು ವೀಕ್ ಇದು ಸ್ಕೆಡ್ಯೂಲ್ ಇತ್ತು. ಸೊ ಎವ್ರಿ ಡೇ ವಿ ವರ್ ಸಪೋಸ್ ಟು ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಆ್ಯಂಡ್ ಲೈಕ್ ವಿ ಹಾರ್ಡ್ಲಿ ಯೂಸ್ ಟು ಗೆಟ್ ಸ್ಲೀಪ್. ಸೊ what people see on the ramp is completely different from what we go through backstage. It's a lot of hustle, but yet it feels immensely grateful and joyful when you actually get this crown on your head and see that happiness in your family's face. Exactly. ಸೊ ಈಗ ನಮ್ಮ ಜೊತೆ ಸ್ಫೂರ್ತಿ ಶೆಟ್ಟಿ ಅವರಿದ್ದಾರೆ. ಇವರ ಬಗ್ಗೆ ನಾವು ಏನು ಕೆಲವೆಲ್ಲ ತಿಳ್ಕೊಳ್ತಾ ಇದ್ದೇವೆ. ಇನ್ನು ಮುಂದೆ ಇವರ ರೋಚಕ ಏನು ಕ್ಷಣಗಳಿತ್ತು ಆ ಟೈಮಲ್ಲಿ, ಯಾಕಂತ ಹೇಳಿದ್ರೆ ಅದೆಷ್ಟೋ ನಮ್ಮೂರಿನ ಮಕ್ಕಳಿಗೆ ಆಸೆ ಇರ್ತದೆ, ಇಂಥದ್ದೊಂದು ಫೀಲ್ಡಲ್ಲಿ ನಾವು ಹೋಗಬೇಕು, ಈ ಟಿವಿಯಲ್ಲಿ ನಾವು ಬರಬೇಕು ಎನ್ನುವಂಥ ಮನಸ್ಥಿತಿ ಇರ್ತದೆ. ಆದರೆ ಯಾರು ಸಪೋರ್ಟ್ ಮಾಡೋರು ಇರೋದಿಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮೂರಿನ ಒಬ್ಬ ಪ್ರತಿಭೆ, ಅದು ಕನ್ನಡ ಮಾಧ್ಯಮದಲ್ಲಿ, ನಾನು ಸ್ಟ್ರೆಸ್ಫುಲ್ ಆಗಿ ಹೇಳ್ತೇನೆ, ಕನ್ನಡ ಮಾಧ್ಯಮದಲ್ಲಿ ಕಲಿತು ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೌನನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇವರ ಬಗ್ಗೆ ನಾವು
ಮುಂದೆ ಮಾತಾಡೋಣ, ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದರ ಮಧ್ಯೆ ನಾವು ಒಂದು ಸಣ್ಣ ವಿರಾಮವನ್ನು ತಗೊಳ್ಳೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಉಡುಪಿಯ ಹೃದಯ ಭಾಗದಲ್ಲೊಂದು ಅತ್ಯಾಧುನಿಕ ವಸ್ತ್ರ ಭಂಡಾರ ಗೀತಾಂಜಲಿ ಸಿಲ್ಕ್ಸ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಬಹುಮಹಡಿಯ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್. ನಮ್ಮ ವಿಶೇಷತೆ ವ್ಯಾಲೆಟ್ ಪಾರ್ಕಿಂಗ್, ಆದರದ ಸ್ವಾಗತ, ಲಿಫ್ಟ್ ವ್ಯವಸ್ಥೆ, ಪುರುಷರಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಸೂಟಿಂಗ್ಸ್, ಶರ್ಟಿಂಗ್ಸ್, ಶೇರ್ವಾನಿಗಳು, ಎಥ್ನಿಕ್ ವೇರ್ಸ್, ಕ್ಯಾಶುವಲ್ಸ್, ಟೀ ಶರ್ಟ್ಸ್, ಜೀನ್ಸ್, ಬ್ಲೇಸರ್ಸ್, ಹೀಗೆ ಎಲ್ಲವೂ. ಮಹಿಳೆಯರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸಾರಿ ಸೆಕ್ಷನ್ನಲ್ಲಿ ಆಧುನಿಕ ಪುರಾತನ ಡಿಸೈನ್ಗಳ ಸಾರಿಗಳು, ಕುರ್ತೀಸ್, ಲೆಗಿಂಗ್ಸ್, ಶರಾರ, ಹೀಗೆ ಎಲ್ಲವೂ. ಜೊತೆಗೆ ಮಕ್ಕಳ ಅವಶ್ಯಕತೆ ಪೂರೈಸುವ ಕಿಡ್ ಸೆಕ್ಷನ್. ಸ್ಪರ್ಧಾತ್ಮಕ ದರದ ಜೊತೆಗೆ ನಿಮ್ಮ ಅನುಭವಕ್ಕೆ ಬರುವುದು ನಮ್ಮ ಸಿಬ್ಬಂದಿಗಳ ಹಾಸ್ಪಿಟಾಲಿಟಿ. ನಿಮ್ಮ ಶಾಪಿಂಗ್ ಸಂಭ್ರಮಕ್ಕೆ ಗೀತಾಂಜಲಿ ಸಿಲ್ಕ್ಸ್ಗೆ ಬನ್ನಿ. ಇದು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ವಸ್ತ್ರ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್, ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ನಮ್ಮೂರ ಜಾಣೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮೂರಿನ ಪ್ರತಿಭೆಯಾಗಿರುವಂತಹ ಸ್ಫೂರ್ತಿ ಶೆಟ್ಟಿ. ಇವರ ಜೊತೆ ನಾವು ಮಾತನ್ನು ಮುಂದುವರಿಸೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಸೊ ಸ್ಫೂರ್ತಿಯವರೇ, ನಾವು ಮಾತಾಡ್ತಾ ಇತ್ತು ನಿಮ್ಮ ಈ ಏನು ಮಾಡೆಲಿಂಗ್ ಕೆರಿಯರ್ ಬಗ್ಗೆ, ಆಯ್ತಾ? ಸೊ ಅದರ ನಡುವೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ನಾವು ನೋಡಿಕೊಂಡು ಬಂದಂಥದ್ದು ಡ್ಯಾನ್ಸಿಂಗ್ ನಿಮ್ಮಲ್ಲಿ. ಸೊ ನಿಮ್ಮಲ್ಲಿ ಅದೊಂದೊಂದು ಹೊಸ ಪ್ರತಿಭೆ ಸಣ್ಣದಿಂದಲೇ ಇದ್ದಂಥದ್ದು. ಸೊ ಅದು ಹೇಗೆ ಹೆಲ್ಪ್ ಆಯಿತು ನಿಮ್ಮ ಮಾಡೆಲಿಂಗ್ ಜೊತೆ? ನಾನು ಡಾನ್ಸಿಂಗ್ ಹೇಳಿದ್ರೆ ಆಲ್ಮೋಸ್ಟ್ ಈಗ 10 years ಆಗ್ತಾ ಬಂತು. ನನ್ನ ಅಣ್ಣ ಮಂಜಿತ್ ಶೆಟ್ಟಿ, ಅದು ಅಲ್ಲಿ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಅಂತ ಅಕಾಡೆಮಿ ಇದೆ ಅವ್ರದ್ದು. ನಾನು ಅಲ್ಲಿ 10 ವರ್ಷದಿಂದ ಆಲ್ಮೋಸ್ಟ್ ಡಾನ್ಸ್ ಕಲಿತಾ ಇದ್ದೇನೆ. ಸಣ್ಣದಿಂದ ಸಹ ಅದು ಡಾನ್ಸಿಂಗ್ ಹೇಳಿದ್ರೆ ಒಂದು ಎಂಥದ್ದು ಒಂದು ಇಟ್ ವಾಸ್ ಇನ್ ಮೈ ಬ್ಲಡ್, ಐ ಗೆಸ್. ನಾವು ಸಣ್ಣದಿಂದ ಹಾಬಿ ಆಗಿತ್ತು. ಈಗ ನಾವು ಪ್ಯಾಜೆನ್ಸಿಗೆ ಹೋದ ಕೂಡಲೇ ಸಹ ಅಲ್ಲಿ ಆಗಿ ನಾವು ಕಮ್ಯುನಿಕೇಷನ್ ಸ್ಕಿಲ್ಸ್, ವಾಕ್, ಅದಲ್ಲದೆ ನಮ್ಮದು ಎಕ್ಸ್ಟ್ರಾ ಅದರ್ ಟ್ಯಾಲೆಂಟ್ಸ್ ಕೂಡ ಒಂದು ಕನ್ಸಿಡರ್ ಆಗ್ತದೆ. ಪ್ಯಾಜೆನ್ಸ್ ಅಲ್ಲಿ ಕೂಡ ಒಂದು ಟ್ಯಾಲೆಂಟ್ ರೌಂಡ್ ಹೇಳಿ ಕೂಡ ಒಂದು ಸಪ್ರೇಟ್ ಒಂದು ಕಾಂಟೆಸ್ಟ್ ಕೂಡ ಇರ್ತದೆ. ಸೊ ನಾನೊಂದು ಪ್ರೊಫೆಷನಲ್ ಡಾನ್ಸರ್ ಆಗಿ ದಟ್ ಹೆಲ್ಪ್ ಮಿ ಅ ಲಾಟ್, ಬಿಕಾಸ್ ಇನ್ ಆಲ್ ದ ಪ್ಯಾಜೆಂಟ್ಸ್ ಐ ಹ್ಯಾವ್ ಬೀನ್ ವಿನ್ನಿಂಗ್ ದ ಟ್ಯಾಲೆಂಟ್ ರೌಂಡ್ಸ್ ಇನ್ ಆಲ್ ದ 4, ಬಿಕಾಸ್ ಐ ಹ್ಯಾವ್ ಬೀನ್ ಪ್ರಾಕ್ಟಿಸಿಂಗ್ ಡಾನ್ಸಿಂಗ್ ಆಲ್ಮೋಸ್ಟ್ ಫ್ರಮ್ 9-10 years ನಾವು. ಸೊ ಅದು ತುಂಬ ಹೆಲ್ಪ್ ಆಗ್ತಾ ಇದೆ ನಂಗೆ ಈಗ ಕೂಡ. ನಿಜ, ಅದೊಂದು ನಿಮ್ಗೆ ವರವಾಗಿಯೂ ಕೂಡ ಆಯ್ತು. ಬಿಕಾಸ್ ಅದು ನಿಮ್ಗೆ ಗೊತ್ತಿರ್ಲಿಲ್ಲ, ಮಾಡೆಲಿಂಗ್ ಮತ್ತೆ ಮಾಡಿರುವ ರೀಸೆಂಟ್ ಆಗಿ 3 years ಇಂದ ಮಾಡೆಲಿಂಗ್ ಕ್ಷೇತ್ರಕ್ಕೆ ನೀವು ಹೋಗಿರುವಂತದ್ದು. ಬಟ್ ಡ್ಯಾನ್ಸ್ ಎನ್ನುವಂಥದ್ದು ನಿಮ್ಮ ಥ್ರೂ ಔಟ್ ಚೈಲ್ಡ್ಹುಡ್ ಇಂದ ಮಾಡಿಕೊಂಡು ಬಂದಿದೆ. ಸೊ ಇದು ಯಾವುದೋ ಒಂದು ಮೂಲದಿಂದ ನಿಮ್ಗೆ ಹೆಲ್ಪ್ ಆಯ್ತು ಈ ಕ್ರೌನ್ ಪಡಿಲಿಕ್ಕೆ ಅಂತ ಗೊತ್ತಾಯ್ತು. ಸೊ ಟೋಟಲ್ 4 titles ನಿಮ್ಗಿದೆ. ಸೊ ಇನ್ನು ಮುಂದೆ ಈ ಟೈಟಲ್ಸ್ ಬಿಟ್ಟು ಯಾವುದು ಇದಕ್ಕಿಂತ ಹೈಯರ್ ಟೈಟಲ್ಸ್ಗೆ ಪಾರ್ಟಿಸಿಪೇಟ್ ಮಾಡುವಂತ ಇರಾದೆ ಏನಾದರೂ ಇದೆಯಾ? ಡೆಫಿನೆಟ್ಲಿ ಎಸ್, ಬಿಕಾಸ್ ನಾನು ಇಷ್ಟು 3 ವರ್ಷದಿಂದ ಟ್ರೈ ಮಾಡ್ತಾ ಇರೋದು, ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ನನ್ನನ್ನು ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರೋದು. ಬಿಕಾಸ್ ಐ ವಾಂಟ್ ಟು ಒನ್ ಡೇ ಐ ವಾಂಟ್ ಟು ರೆಪ್ರೆಸೆಂಟ್ ಮೈ ಕಂಟ್ರಿ in an international platform. And I'm even planning to give auditions for Miss India or Miss Diva the next year, which is actually ನಮ್ಮ ಇಡೀ ವರ್ಲ್ಡಲ್ಲಿ ಆಗೋ ಪ್ಯಾಜೆಂಟ್ಸಲ್ಲಿ ನಂಬರ್ 1 ಮತ್ತು ನಂಬರ್ 2 ಪೊಸಿಷನ್ಸಲ್ಲಿ ಬರ್ತದೆ. ಸೊ ಐ ವಾಂಟ್ ಟು ಬಿ ದಟ್ ಒನ್ ಪರ್ಸನ್ ಹೂ ಕೆನ್ ಪ್ರೌಡ್ಲಿ ಆ್ಯಂಡ್ ಲೈಕ್ ನನ್ನ ಕಂಟ್ರಿಯನ್ನು ನಾನು ಎಷ್ಟು ಚೆಂದಾಗಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಆಗ್ತದೆ, ನಾನು ಅಷ್ಟು ಚಂದದಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಡ್ರೀಮ್ ಇಟ್ಕೊಂಡಿದ್ದೇನೆ. ಐ ಜಸ್ಟ್ ಹೋಪ್ ದಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಅಕಂಪ್ಲಿಷ್ ದ ಸೇಮ್. ಓಕೆ, ನಿಮ್ಮ ಈ ಡ್ರೀಮ್ ಎನ್ನುವಂಥದ್ದು ಏನಿದೆ ನಿಮ್ಮದು, ಅದು ನಿಜವಾಗ್ಲೂ ಸಾಕಾರ ಆಗ್ತದೆ. ಯಾಕಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಕೆಪಾಸಿಟಿ ಎನ್ನುವಂಥದ್ದು ನೋಡುವಾಗಲೇ ಕಂಡು ಬರ್ತದೆ. ಸೊ ಈ ಟೈಮಲ್ಲಿ ಇವಾಗ ಏನಂತ ಹೇಳಿದ್ರೆ ನೀವು BBA ಪರ್ಸ್ಯೂ ಮಾಡ್ತಿದ್ರಿ ಮಣಿಪಾಲದ ಡಾಕ್ನಲ್ಲಿ. ಸೊ ಇದ್ರ ನಡುವೆ ಹೇಗೆ ಕೋಪ್ ಅಪ್ ಮಾಡ್ಬೋದು? ಒಂದು ವೇಳೆ ಈ ಪೇಜೆಂಟ್ಗಳು ಸ್ಟಾರ್ಟ್ ಆಯ್ತು, ಹೌ ಯು ವಿಲ್ ಕೋಪ್ ಅಪ್ ಇನ್ ಬಿಟ್ವೀನ್? ಸೊ ನಾನು ಈಗ ಸಪೋಸ್ ಇಫ್ ಐ ಟಾಕ್ ಅಬೌಟ್ ಮೈ ಪ್ರೀವಿಯಸ್ ಪ್ಯಾಜೆಂಟ್ ವಿಚ್ ಹ್ಯಾಪನ್ ಲೈಕ್ ಅ ಮಂತ್ ಅಗೋ, ಆಗ ನಂದು ಕ್ಲಾಸಸ್ ಆಗ್ತಾ ಇತ್ತು, ಆಫ್ಲೈನ್ ಕ್ಲಾಸಸ್. ಸೊ ಅದು ಸಹ ನಾನೀಗ ಫೈನಲ್ ಇಯರಲ್ಲಿ ಇರುವಾಗ ನಂದು ಸ್ವಲ್ಪ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರ್ತದೆ. ಬಿಕಾಸ್ ಐ ಮೈಟ್ ಗೆಟ್ ಅ ಜಾಬ್ ಇಮಿಡಿಯೇಟ್ಲಿ ಆಫ್ಟರ್ ದಿಸ್, ಆರ್ ಐ ಮೈಟ್ ಹ್ಯಾವ್ ಟು ಡೂ MBA.
ಸೊ ನಮಗೆ ಫೈನಲ್ ಇಯರ್ಸ್ ಅವರಿಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರ್ತದೆ. ಅದರ ನಡುವೆ ಕೂಡ ನಾನು ಹೀಗೆ 1 or 2 weeks ನಾನು ಲೀವಲ್ಲಿ ಇರುವಾಗ ಅಥವಾ ಲೀವಲ್ಲಿ ಇಲ್ಲದಿದ್ದರೂ ಕೂಡ ನಾನು ಈಗ ಸಪೋಸ್ ನಾನು ಕ್ಲಾಸಸ್ ಅಟೆಂಡ್ ಮಾಡ್ತಿರುವಾಗ ನನಗೆ ಮಿಡ್ಲಲ್ಲಿ ಶೂಟ್ಸ್ ಇರ್ತದೆ ಅಥವಾ ಇಂಥ ಕೆಲವು ಇಂಟರ್ವ್ಯೂಸ್ ನನಗೆ ಸಿಗ್ಬೋದು ಅಥವಾ ಪ್ರೆಸ್ ಮೀಟ್ ಶೂಟ್ಸ್ ಹಾಗೆಲ್ಲ ಇರುವಾಗ ನಂದು ಕ್ಲಾಸಸ್ ತುಂಬ ಮಿಸ್ ಆಗ್ತಾ ಇರ್ತದೆ. ಬಟ್ ಲಕಿಲಿ ಅಲ್ಲಿ ಕೂಡ ಹಾಗೆ ನಂದು ಫ್ಯಾಕಲ್ಟೀಸ್ ತುಂಬ ಸಪೋರ್ಟಿವ್ ಇದ್ದಾರೆ. ನಾನು ಅವರಿಗೆ ಪ್ರೀವಿಯಸ್ಲಿ ಇನ್ಫಾರ್ಮ್ ಮಾಡಿರ್ತೇನೆ ಕಿ ನನಗೆ ಹೀಗೀಗೆ ಎಲ್ಲ ಆಪರ್ಚುನಿಟೀಸ್ ಸಿಕ್ಕಿದೆ. ನಾನು ಅದೇ ಫಾರ್ ಎಕ್ಸಾಂಪಲ್ ನನಗೆ ಎಕ್ಸಾಮ್ಸ್ ಇತ್ತು ನನ್ನದು ಕಾಂಪಿಟೇಷನ್ ಟೈಮಲ್ಲಿ. ಸೊ ನಾನೊಂದು ಸರ್ ಹತ್ರ ಹೋಗಿ ಕೇಳಿದೆ, ನನ್ನ ಕ್ಲಾಸ್ ಕೋಆರ್ಡಿನೇಟರ್ ಹತ್ರ, ಸರ್ ನನಗೀಗ ಹೀಗೆ ಎಕ್ಸಾಮ್ಸ್ ಇರ್ತದೆ, ಮೇ ಬಿ ನನ್ನ ಕಾಂಪಿಟೇಷನ್ ಕೂಡ ಅದೇ ಟೈಮಲ್ಲಿ ಬರ್ಬೋದು, ನೀವು ನನಗೆ ಎಕ್ಸಾಮಿದ್ದು ಎಕ್ಸಾಕ್ಟ್ ಡೇಟ್ಸ್ ಹೇಳಿದರೆ ನಾನು ನಂದು ಕಾಂಪಿಟೇಷನ್ ವಿಡ್ರಾ ಆಗ್ತೇನೆ, ಬಿಕಾಸ್ ಎಕ್ಸಾಮ್ಸ್ ನಾನು ಫೈನಲ್ ಇರೋದ್ರಿಂದ ನನಗೆ ಇಂಪಾರ್ಟೆಂಟ್ ಆಗ್ತದೆ ತುಂಬ. ಸೊ ಸರ್ ಒಂದು ಮಾತು ಹೇಳಿದ್ದು ನನಗೆ ಇದು ಈಗ ಸಹ ನನ್ನ ಮೈಂಡಲ್ಲಿದೆ. ಸರ್ ಹೇಳಿದ್ದು, ನೋ ಯು ಪ್ಲೀಸ್ ಕಂಟಿನ್ಯೂ ವಿತ್ ದ ಕಾಂಪಿಟೇಷನ್. Exams will come and go. These are such opportunities you may not get. And about the exams, ನೀನು ಯಾವಾಗ ವಾಪಸ್ ಬರ್ತೀವಿ, whenever you're free, we'll create a separate question paper for you and you can attend the exams. You do not have to worry about that. So ಅಂತ ಜನರು ನನ್ನ ಅರೌಂಡ್ ಇರುವಾಗ ನನಗೆ ಕೂಡ ಎಣಿಸಿದೆ ಕಿ I might be doing something nice. People are just supporting me. People are appreciating me. They're just giving their love. I guess I can just do and continue the same. ಓಕೆ, ಇದೇ ರೀತಿ ನಿಮ್ಮ ಸಾಧನೆಗಳು ಮುಂದೆ ಬರ್ತಾ ಇರಲಿ. ನಮ್ಮ ಉಡುಪಿ ಎನ್ನುವಂತಹ ಚಿಕ್ಕ ಏನು ಇದರ ಹೆಸರನ್ನು ಇನ್ನಷ್ಟು ನೀವು ಉನ್ನತ ಮಟ್ಟಕ್ಕೆ ಏರಿಸಿ, ಅಷ್ಟೇ ಅಲ್ಲದೆ ನೀವು ಮುಂದೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀರಿ, ಪೇಜೆಂಟ್ಗಳಲ್ಲಿ ಆಗಿರ್ಬೋದು ಅಥವಾ ಅದಕ್ಕಿಂತ ಮೇಲೆ. ಸೊ ಒಬ್ವಿಯಸ್ಲಿ ಆಗಿ ನೀವು ಪಾರ್ಟಿಸಿಪೇಟ್ ಮಾಡಿ, ನಿಮಗೆ ನಮ್ಮ ಎಲ್ಲರ ಸಪೋರ್ಟ್ ನಿಮ್ಗೆ ಒಬ್ವಿಯಸ್ಲಿ ಇರ್ತದೆ, ಆಯ್ತಾ? ಅದರ ನಡುವೆ ಈಗ ಏನ್ ಹೇಳ್ತಾ ಇದ್ರೆ, ನೀವು ಎಜುಕೇಶನ್ ನ ಕಂಟಿನ್ಯೂ ಮಾಡ್ಬೇಕಂತ ಇದ್ರಿ, MBA ಮಾಡ್ಬೇಕು ಅಂತ ಹೇಳಿದ್ರಿ. ಸೊ ಏನಾದ್ರು ಅದರ ಐಡಿಯಾಸ್ ಏನಾದ್ರು ಇವಾಗ್ಲೇ ಮಾಡಿ ಇಟ್ಟುಕೊಂಡಿದ್ದೀರಾ? ಬಟ್ ಸಣ್ಣದ್ರಿಂದ ಒಂದು ಸಣ್ಣ ಐಡಿಯಾ ಇತ್ತು, ಬಿಕಾಸ್ ನಾನೊಂದು ಲೈಕ್ ಆಂಟರ್ಪ್ರನರ್ಶಿಪ್ ಮಾಡಬೇಕು, ನಾನೊಂದು ಸಪರೇಟ್ ಒಂದು ಬಿಸ್ನೆಸ್ ಮಾಡಬೇಕು, ಲೈಕ್ ವೆರ್ ಐ ಕ್ಯಾನ್ ಆ್ಯಕ್ಚುಲಿ ಸಪೋರ್ಟ್ ಸಮ್ ಸೋಷಲ್ ಕಾಸ್ ಆಲ್ಸೋ. ಬಿಕಾಸ್ ನಾವೊಂದು ಹ್ಯೂಮನ್ ಬೀಯಿಂಗ್ ಆಗಿ ಕಂಪ್ಯಾಷನೇಟ್ ಹೇಳೋದು ಒಂದು ನಮ್ಮದು ಹ್ಯೂಮನ್ ಕ್ವಾಲಿಟಿಯಲ್ಲೇ ಇರಬೇಕು. ಅಟ್ಲೀಸ್ಟ್ ಎಲ್ಲರಿಗಲ್ಲದಿದ್ರು ಅಟ್ಲೀಸ್ಟ್ ಒಂದು 2-3 ಜನರಿಗೆ ನನ್ನಿಂದ ಅದೊಂದು ಸಣ್ಣದು ಒಂದು ಹೆಲ್ಪ್ ಆದರೆ ಕೂಡ ಇಟ್ ವಿಲ್ ಬಿ ಗ್ರೇಟ್ ಥಿಂಗ್ ಫಾರ್ ಮೀ. ನಾನು ಪ್ಯಾಜೆಂಟ್ರಿ ಸ್ಟಾರ್ಟ್ ಆಗೋದ್ರಿಂದ ಮುಂಚೆ ಕೂಡ ಒಂದು ವಿಷನ್ ಇತ್ತು ನನ್ನ ತಲೆಯಲ್ಲಿ. ಐ ಜಸ್ಟ್ ವಾಂಟ್ ಟು ಬಿ ದಟ್ ಪರ್ಸನ್ ಹೂ ಕುಡ್ ಸ್ಪ್ರೆಡ್ ಸ್ಮೈಲ್ಸ್ ಅರೌಂಡ್. ಬಿಕಾಸ್ ಈಗ ತುಂಬ ಜನರು ತಲೆಯಲ್ಲಿ ತುಂಬ ಟೆನ್ಷನ್, ಈಗ ಪ್ಯಾಂಡಮಿಕ್ ಅದು ಕೂಡ ಹಾಗೆ, ಮೋಸ್ಟ್ ಆಫ್ ದೆಮ್ ಲಾಸ್ಟ್ ದೇರ್ ಜಾಬ್ಸ್, ಪೀಪಲ್ ಆರ್ ನಾಟ್ ಗೆಟಿಂಗ್ ಇನಫ್ ಫುಡ್, ದೇ ವರ್ ನಾಟ್ ಹ್ಯಾವಿಂಗ್ ಶೆಲ್ಟರ್. ಸೊ ನಾವು ತುಂಬ ಮಾಡ್ಬೇಕು ಹೇಳಿ ಇಲ್ಲ, ನಾವು ಸ್ವಲ್ಪ ಸ್ವಲ್ಪ ಮಾಡಿದ್ರು ಕೂಡ ಜನರ ಮುಖದಲ್ಲಿ ಅದೊಂದು ಸ್ಮೈಲ್ ತಂದರೆ ಕೂಡ ವಿ ಕ್ಯಾನ್ ಜಸ್ಟ್ ಮೇಕ್ ಸಂಬಡೀಸ್ ಡೇ. ಸೊ ಐ ಜಸ್ಟ್ ವಾಂಟ್ ಟು ಡೂ ಸಮಥಿಂಗ್ ಆಫ್ ದ್ಯಾಟ್ ಸಾರ್ಟ್. ನನ್ನ ಓನ್ ಒಂದು ನನ್ನಿಂದ ಎಂತ ಆಗ್ತದೆ ಜನರಿಗೆ ನಾನು ಅದನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ. ವೆರಿ ನೈಸ್. ಆ್ಯಂಡ್ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ನೆರವೇರಲಿ ಅಂತ ನಾವು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅಷ್ಟೇ ಅಲ್ಲದೆ ನಿಮ್ಮ ಫ್ಯೂಚರ್ ಲೈಫಿಗೆ ನಾವು ಆಲ್ ದ ಬೆಸ್ಟ್ ಅಂತ ಹೇಳ್ತೇವೆ. ನಿಮ್ಮ ಈ ಸಂದರ್ಭದಲ್ಲಿ ನೀವೇನು ಯಾರೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ದಾರೆ, ಯಾರಿಂದ ನಿಮಗೆ ಸಪೋರ್ಟ್ಸ್ ಬರ್ತಾ ಇದೆ, ಅವರನ್ನು ನೆನೆಸ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀರಾ ಈ ಟೈಮ್? ಶೋರ್. ಟು ಬಿಗಿನ್ ವಿತ್, ಐ ವುಡ್ ಲವ್ ಟು ಕನ್ವೆ ಮೈ ರಿಗಾರ್ಡ್ಸ್ ಟು ಮೈ ಪೇರೆಂಟ್ಸ್. ಬಿಕಾಸ್ ಅವರು ನನ್ನನ್ನು ಇದು ಪ್ಲ್ಯಾಟ್ಫಾರ್ಮಿಗೆ ಅಲೌ ಮಾಡದಿದ್ರೆ ನಾನು ಇಲ್ಲಿ ಕುತ್ಕೊಳ್ತಿರ್ಲಿಲ್ಲ. ಐ ವುಡ್ ನಾಟ್ ಬಿ ವೇರಿಂಗ್ ದಿಸ್ ಕ್ರೌನ್ ಆ್ಯಂಡ್ ಸಿಟ್ಟಿಂಗ್ ಹಿಯರ್ ಆ್ಯಂಡ್ ಅಡ್ರೆಸ್ಸಿಂಗ್ ಯು ಆ್ಯಂಡ್ ಸೋ ಮೆನಿ ಪೀಪಲ್ ಔಟ್ಸೈಡ್ ಆಲ್ಸೋ. ಅದಲ್ಲದೆ ದ ಪರ್ಸನ್ ಐ ಹ್ಯಾವ್ ಟು ಮೆನ್ಷನ್ ಇಸ್ ಮೈ ಬ್ರದರ್ ಮಂಜಿತ್ ಶೆಟ್ಟಿ. ನಾನು ಪ್ಯಾಜೆಂಟ್ರಿ ಅಲ್ಲದೆ ನಾನು ಹುಟ್ಟಿನಿಂದ ಸಹ ಹಿ ಹಸ್ ಬೀನ್ ದೇರ್ ಫಾರ್ ಮೀ ಸಿನ್ಸ್ ದೆನ್. ಮೇ ಬಿ ನಾವೊಂದು ಆಡಲಿಕ್ಕೆ ಆಟ ಸಾಮಾನು ಇರ್ಬೋದು, ಅಥವಾ my dress, my books, hobbies, going to dance class, going to the shows, coming to the photo shoots. He's like my parent. If not my mom and dad, he's been there for me throughout. ನಾನು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಅವರು ನನ್ನೊಟ್ಟಿಗೆ ಯಾವಾಗಲೂ ಇರ್ತಾರೆ. he just makes sure that I'm just doing safe and fine. ಅದಲ್ಲದೆ ನನ್ನ ದೊಡ್ಡಮ್ಮ ಅವರು ಕೂಡ ಹಾಗೆ. ನಾನು ಸಣ್ಣದಿರುವಾಗ ನನ್ನದು ಸಿನ್ಸ್ ಮೈ ಪೇರೆಂಟ್ಸ್ ವರ್ ವರ್ಕಿಂಗ್, ಅವರಿಗೆ ನನ್ನ ಶೋಸ್ ಎಲ್ಲ ಬರಲಿಕ್ಕೆ ಆಗ್ತಾ ಇರಲಿಲ್ಲ ನನ್ನೊಟ್ಟಿಗೆ, ಬಿಕಾಸ್ ಸಿನ್ಸ್ ಐ ವಾಸ್ ರಿಯಲಿ ಸ್ಮಾಲ್. ಮೈ ದೊಡ್ಡಮ್ಮ ಯೂಸ್ ಟು ಕಮ್ ಅಲಾಂಗ್ ವಿತ್ ಮೀ. ಶಿ ಈಸ್ ಮೈ ಚಿಯರ್ ಲೀಡರ್, ಯು ನೋ. ಶಿ ಈಸ್ ಅವ್ರು ಯಾವಾಗಲೂ ತುಂಬ ಅಷ್ಟೇ ಎಕ್ಸೈಟೆಡ್ ಆಗಿರ್ತಾರೆ. ಶಿ ವಾಚ್ ಮೀ ಡಾನ್ಸಿಂಗ್ ಅಥವಾ ನಾನೊಂದು ಚೆಂದಾಗಿ ರೆಡಿ ಆಗಿದ್ರೆ ಶಿ ಜಸ್ಟ್ ಸ್ಟಾರ್ಟ್ ಅಪ್ರಿಷಿಯೇಟಿಂಗ್. ಸೊ ಜಸ್ಟ್ ಸೀಯಿಂಗ್ ಹರ್ ಫೇಸ್ ಜಸ್ಟ್ ಮೇಕ್ಸ್ ಮೀ ಹ್ಯಾಪಿ throughout. And apart from that, my whole family has been really supportive. ಅದಲ್ಲದೆ ನನ್ನ ಇನ್ನೊಂದು ಫ್ಯಾಮಿಲಿ ಹೇಳಿದೆ, ನನ್ನ ಎಕ್ಸ್ಟ್ರೀಮ್ ಫ್ಯಾಮಿಲಿ, ಡಾನ್ಸ್ ಕ್ಲಾಸ್.
ಅವರು ಕೂಡ ಹಾಗೆ ಅಲ್ಲಿದು ಈಚ್ ಮೆಂಬರ್ ಕೂಡ ನಂಗೆ ಅವ್ರದ್ದು ಇನ್ಪುಟ್ಸ್ ಕೊಟ್ಟಿದ್ದಾರೆ. ನಾನು ಇಷ್ಟು 4 ಪ್ಯಾಜೆಂಟ್ ವಿನ್ ಆದರೆ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನಾನಲ್ಲಿ ಹೇಗೆ ಮಾಡ್ತಿದ್ದೇನೆ, ದಿವಸ ನಾನು ಪ್ಯಾಜೆಂಟಲ್ಲಿ ಒಂದು 5-6 ಡೇಸದು ಸ್ಕೆಡ್ಯೂಲ್ ಆದರೆ ಪ್ರತಿಯೊಬ್ಬರು ಕೂಡ ನನಗೆ ಟೆಕ್ಸ್ಟ್ ಮಾಡೋದು, ಫೋನ್ ಮಾಡೋದು ಅಥವಾ ಕೇಳೋದು ಹೇಗೆ ಆಗ್ತಾ ಉಂಟು, ಎಲ್ಲ ಸರಿ ಉಂಟಲ್ಲ, ಲೈಕ್ ಇಫ್ ಯು ಆರ್ ಡೂಯಿಂಗ್ ಫೈನ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಅವರಷ್ಟು ಕನ್ಸರ್ನ್ ಎಲ್ಲ ನೋಡುವಾಗ ನನಗೆ ತುಂಬ ತುಂಬ ಖುಷಿ ಆಗ್ತದೆ. ಅದಲ್ಲದೆ ಐ ಹ್ಯಾವ್ ವೆರಿ ಲೆಸ್ ನಂಬರ್ ಆಫ್ ಫ್ರೆಂಡ್ಸ್, ಬಟ್ that less number of friends are really close to me, but they're like a part of my family, to be honest. So each one of them have put their efforts in. If I'm just sitting here wearing this crown and if I'm able to win all those 4 pageants, it's because of all these people. If avaru illadire, I don't think so I would be sitting here today. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಇನ್ನಷ್ಟು ಕೇಳ್ಕೊಳ್ಳುವ ಅಂತ ಅನಿಸ್ತಾ ಇದೆ, ಬಿಕಾಸ್ ಯುವರ್ ಕಮ್ಯುನಿಕೇಶನ್ ಇಸ್ ವೆರಿ ನೈಸ್. ಥ್ಯಾಂಕ್ ಯು. ಸೊ ಈಗ ಕೊನೆಯಲ್ಲಿ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಬಂದಿದ್ದೇವೆ. ಸೊ ನಿಮ್ಮಿಂದ ನಮ್ಮ ಈ ಊರಿನಲ್ಲಿ ಅದೆಷ್ಟೋ ಮಕ್ಕಳಿಗೆ ನಿಮ್ಮ ತರವೇ ಆಸೆ ಇರ್ತದೆ. ಸೊ ಬಟ್ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಯಾವ ರೀತಿ ಮೆಸೇಜಸ್ ಕೊಡ್ತೀರಿ ಮುಂದೆ ಬರುವ ಯೂತ್ಸಿಗೆ ಆಸ್ ಅ ಯೂತ್? ಓಕೆ, ನಾನು ವೆನ್ ಐ ಆ್ಯಕ್ಚುಲಿ ಸ್ಟಾರ್ಟೆಡ್, ಈವನ್ I did not have idea ನಂಗೆ ಎಂತ ಮಾಡಬೇಕು, ಎಲ್ಲಿ ಹೋಗ್ಬೇಕು ಹೇಳಿ. ಬಟ್ ಲಕಿಲಿ, ಆಸ್ ಐ ಆಲ್ರೆಡಿ ಸೆಡ್, ಮೈ ಬ್ರದರ್ ವಾಸ್ ದೇರ್, ಹಿ ಹ್ಯಾಡ್ ಮೈ ಬ್ಯಾಕ್. ಹಾಗೆ ಎಲ್ಲರಿಗೂ ಕೂಡ ಎಲ್ಲರಿಗೊಬ್ರು ಸಪೋರ್ಟ್ ಮಾಡೋರು ಇರುವುದಿಲ್ಲ. ಬಟ್ ಐ ಆಮ್ ಪ್ರಾಮಿಸಿಂಗ್ ಎವ್ರಿಬಡಿ ಟುಡೇ, ನೀವು ಇಂಥ ಉಡುಪಿ ಅಲ್ಲದೆ ನೀವು ಬೇರೆ ಕಡೆ ನೀವು ಎಲ್ಲಿಯವರೇ ಆಗಿರಲಿ, ನಿಮಗೆ ಎಂತಾದರೂ ಇದ್ರ ಬಗ್ಗೆ ಹೆಲ್ಪ್ ಬೇಕಿದ್ರೆ, ಎಂತಾದರೂ ನಿಮಗೆ ಇದ್ರ ಬಗ್ಗೆ ಕೇಳಲಿಕ್ಕಿದ್ರೆ, ಅಥವಾ ನಿಮಗೆ ಯಾವುದೇ ರೀತಿಯ ಹೆಲ್ಪ್ ಬೇಕಿದ್ರೆ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಎಂಥದೇ ಥರ ಹೆಲ್ಪ್ ಬೇಕಿದೆ ನೀವು ನಮಗೆ ಟೆಕ್ಸ್ಟ್ ಮಾಡಿ, ನಾನು ಆದಷ್ಟು ಬೇಗ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇದಲ್ಲದೆ ನನಗೆ ಇದಕ್ಕಿಂತ ಮುಂಚೆ ಕೂಡ ಜನರು ಟೆಕ್ಸ್ಟ್ ಮಾಡಿದ್ರು ಅವರಿಗೆ ಇದರ ಬಗ್ಗೆ ಮಾಹಿತಿ ಬೇಕಿದೆ, ಅಥವಾ ಇಲ್ಲಿ ಹೋದರೆ ಏನಾಗ್ಬೋದು, ನಾನು ಯಾವ ಪ್ಯಾಜೆನ್ಸಿಗೆ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ಬೋದು ಹೇಳಿ. ಸೊ ಐ ಹ್ಯಾವ್ ಹೆಲ್ಪ್ ದೆಮ್ ಆಸ್ ವೆಲ್, ಆ್ಯಂಡ್ ಐ ಹ್ಯಾವ್ ಪರ್ಸ್ನಲಿ ಟ್ರೈನ್ಡ್ ಫ್ಯೂ ಪೀಪಲ್ ಆಸ್ ವೆಲ್. ಈಗ ಮಣಿಪಾಲ್, ಮ್ಯಾಂಗ್ಳೂರಲ್ಲಿ ಕೆಲವು ಪ್ಯಾಜೆನ್ಸ್ ಆದಿದ್ದ, ನಾನು ಅವ್ರನ್ನ ಪರ್ಸ್ನಲಿ ಹೋಗಿ ಟ್ರೈನ್ ಕೂಡ ಮಾಡಿದ್ದೇನೆ. ಸೊ ನಾನು ಯಾರಿಗಾದ್ರೆ, ಆಸ್ ಐ ಆಲ್ರೆಡಿ ಸೆಡ್, ಯಾವುದೇ ರೀತಿಯಲ್ಲಿ ನಾನು ಯಾರಿಗಾದ್ರೂ ಸ್ವಲ್ಪ ಆದರೂ ಹೆಲ್ಪ್ ಮಾಡಲಿಕ್ಕಿದೆ, ಐ ವಿಲ್ ಬಿ ಅಪ್ ಫ್ರಂಟ್, I'll be doing that. ಓಕೆ, ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಏನಿತ್ತು, ನಿಮ್ಮ ಇನ್ ಫ್ಯೂಚರ್ನ ಬಗ್ಗೆ ಇರುವಂತಹ ಪ್ರಾಜೆಕ್ಟ್ಸ್ಗಳೇನಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಇದೇ ರೀತಿ ಮುಂದುವರಿಲಿ ನಿಮ್ಮ ಆಸೆಗಳು. ಇನ್ನೂ ಮೇಲೆ 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 ನೀವು ಹೋಗ್ತಾ ಇರಿ ಫ್ಯೂಚರ್ ಅಲ್ಲಿ, ಮತ್ತೆ ಇನ್ನಷ್ಟು ಕ್ರೌನ್ಗಳನ್ನು ನೀವು ನಿಮ್ಮ ಮುಡಿಗೇರಿಸಿಕೊಳ್ಳುವಂತಹ ಅವಕಾಶಗಳು ಬರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ರು ನಮ್ಮೂರಿನ ಪ್ರತಿಭೆಯಾಗಿರುವಂತಹ ಸ್ಫೂರ್ತಿ ಶೆಟ್ಟಿ. ಮಾಡೆಲಿಂಗ್ ಕ್ಷೇತ್ರದಲ್ಲಿ 4 ಕ್ರೌನ್ಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಸೊ ಇವರ ಜೊತೆ ನಾವು ಮಾತಾಡಿದ್ವಿ. ಇದೇ ತರ ಮುಂಬರುವ ವಾರಗಳಲ್ಲಿ ಹೊಸ ಹೊಸ ಪ್ರತಿಭೆಗಳನ್ನು ಅನಾವರಣಗೊಳಿಸ್ತಾ ಇರ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.